ತೆರಿಗೆ ಸಂಪ್ರದಾಯಕ್ಕೆ ನಾಂದಿ ಹಾಡಿ ಜಿಎಸ್ಟಿ ಬಂದ ಬಳಿಕ ಚೆಕ್ ಪೋಸ್ಟ್ ಎಂಬ ಹೆಸರಿಗೆ ಪ್ರಾಮುಖ್ಯತೆ ಇಲ್ಲದಾದ ಬಳಿಕವೂ ಮಂಜೇಶ್ವರದ ವಾಮಂಜೂರಿನ ಹಳೆ ಚೆಕ್ ಪೋಸ್ಟ್ ಪರಿಸರದಲ್ಲಿ ವಾಹನಗಳನ್ನು ತಡೆದು ನಿಲ್ಲಿಸಿ ತಪಾಸಣೆ ನಡೆಸುತ್ತಿರುವುದು ಮುಂದುವರಿಯುತ್ತಿದೆ. ಹೊಸಂಗಡಿ ವಾಮಂಜೂರಿನಲ್ಲಿ ಕಾರ್ಯಾಚರಿಸುತ್ತಿದ್ದ ಹಳೆಯ ಮಂಜೇಶ್ವರ ತೆರಿಗೆ ತಪಾಸಣಾ ಚೆಕ್ ಪೋಸ್ಟ್ ಕಟ್ಟಡ ಹಾಗೂ ಅದಕ್ಕೆ ಸಂಬಂಧಿಸಿದ ಇತರ ಸೌಕರ್ಯಗಳು ಇಲ್ಲವಾದರೂ ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಕೊಂಡು ಬೇರೊಂದು ತಾತ್ಕಾಲಿಕ ಕಚೇರಿಯನ್ನ ನಿರ್ಮಿಸಿ ತಪಾಸಣಾ ಕಾರ್ಯಾಚರಣೆ ಈಗಲೂ ನಡೆಯುತ್ತಿದೆ. ಕೇರಳ ರಾಜ್ಯಕ್ಕೆ ಆಗಮಿಸುತ್ತಿರುವ ಬಹುತೇಕ ಸರಕು ಲಾರಿಗಳನ್ನು ತಪಾಸಣೆಗೈದು ವಾಹನಗಳನ್ನು ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ತಾಸುಗಟ್ಟಲೆ ಕಾಲ ಹಗಲು ರಾತ್ರಿ ಎನ್ನದೇ ನಿಲ್ಲಿಸುತ್ತಿರುವುದು ಮಾಮೂಲಿಯಾಗಿರುವುದಾಗಿ ಲಾರಿ ಚಾಲಕರು ಹೇಳ್ತಿದ್ದಾರೆ. टैंकर ड्राइवर हैं 8 दिन हो गए केरला या मंजेश्वर बॉर्डर पे खड़े हैं, कोई सुनवाई नहीं हो रही. फैक्ट्री वाले क्या बोल रहे हैं, कोर्ट का ऑर्डर क्या बोल रहा है, कुछ नहीं बता रहे. 8 दिन हो गए हम लोग परेशान हैं सब टैंकर वाले. हम गाड़ी पंजाब से BCL कंपनी से पालाकाट केरला में लेके आ रहे हैं, अभी मंजेश्वर बॉर्डर पे ही खड़े हैं. जो भी दुनिया सुनती है कृपा हमारे लोगों की मदद करें. धन्यवाद. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಮೊದಲಿನಂತೆ ವಾಹನಗಳ ದಟ್ಟಣೆಯಿಂದಾಗಿ ವಾಹನಗಳು ತಾಸುಗಳ ತನಕ ಇಲ್ಲಿ ಬಾಕಿಯಾಗುವುದು ಮಾಮೂಲಿಯಾಗಿದೆ. ಇನ್ನು ಚೆಕ್ ಪೋಸ್ಟ್ ಕಾರ್ಯಾಚರಿಸುತ್ತಿರುವ ಸಂದರ್ಭ ವಾಹನ ದಟ್ಟಣೆಯಿಂದಾಗಿ ಇಲ್ಲಿ ಅಪಘಾತಗಳು ನಿತ್ಯ ದರ್ಶನವಾಗಿತ್ತು. ಪ್ರತಿ ವರ್ಷದಲ್ಲಿ ಸರಾಸರಿ 10 ಮಂದಿಯಾದರೂ ಇಲ್ಲಿ ಅಪಘಾತಕ್ಕೆ ಬಲಿಯಾಗ್ತಿದ್ರು. ಇದರೊಂದಿಗೆ ಚೆಕ್ ಪೋಸ್ಟ್ ಪ್ರಾಶಸ್ತಿ ಇಲ್ಲದಾಗಿ ವಾಹನ ದಟ್ಟಣೆ ಕಡಿಮೆಯಾಗಿ ಅಪಘಾತಗಳು ಇಲ್ಲವಾಗಿ ಇಲ್ಲಿಯ ನಾಗರಿಕರು ನಿಟ್ಟುಸಿರು ಬಿಡುವ ಮಧ್ಯೆ ತೆರಿಗೆ ಇಲಾಖೆಯ ಕೆಲವೊಂದು ಅಧಿಕಾರಿಗಳು ಇದೇ ಪರಿಸರದಲ್ಲಿ ಇದೀಗ ಅನಧಿಕೃತ ತಪಾಸಣಾ ಕೇಂದ್ರವನ್ನ ನಿರ್ಮಿಸಿ ತಪಾಸಣೆ ನಡೆಸುತ್ತಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ರೆಹಮಾನ್ ಉದ್ಯಾವರ V4 News 24/7 ಮಂಜೇಶ್ವರ.